Hi friends, welcome to Madhura Kannada Kalyana channel. Today's class I am going to teach present tense using the word we. Before that, anyone is new to my channel, please subscribe Madhura Kannada Kalyana and hit the bell icon to get notification of more learning videos. Lesson 12. Sentences. Present tense. We. Navu. Navu. We go. ನಾವು ಹೋಗುತ್ತೇವೆ. ನಾವು ಹೋಗುತ್ತೇವೆ. ವಿ ಸಿಟ್. ನಾವು ಕುಳಿತುಕೊಳ್ಳುತ್ತೇವೆ. ನಾವು ಕುಳಿತುಕೊಳ್ಳುತ್ತೇವೆ. ವಿ ಸ್ಟ್ಯಾಂಡ್. ನಾವು ನಿಂತುಕೊಳ್ಳುತ್ತೇವೆ. ನಾವು ನಿಂತುಕೊಳ್ಳುತ್ತೇವೆ. So friends, because we are using we in present tense, after the action word you have to add ತೇವೆ. ವಿ ಸಿ. ನಾವು ನೋಡುತ್ತೇವೆ. ನಾವು ನೋಡುತ್ತೇವೆ. ವಿ ಈಟ್. ನಾವು ತಿನ್ನುತ್ತೇವೆ. ನಾವು ತಿನ್ನುತ್ತೇವೆ. ವಿ ಡ್ರಿಂಕ್. ನಾವು ಕುಡಿಯುತ್ತೇವೆ. ನಾವು ಕುಡಿಯುತ್ತೇವೆ. ವಿ ರನ್. ನಾವು ಓಡುತ್ತೇವೆ. ನಾವು ಓಡುತ್ತೇವೆ. ವಿ ಸಿಂಗ್. ನಾವು ಹಾಡುತ್ತೇವೆ. ನಾವು ಹಾಡುತ್ತೇವೆ. ವಿ ರಿಮೆಂಬರ್. ನಾವು ನೆನೆಯುತ್ತೇವೆ. ನಾವು ನೆನೆಯುತ್ತೇವೆ. ವಿ ವಿಶ್. ನಾವು ಹರಸುತ್ತೇವೆ. ನಾವು ಹರಸುತ್ತೇವೆ. ವಿ ಗಿವ್. ನಾವು ಕೊಡುತ್ತೇವೆ. ನಾವು ಕೊಡುತ್ತೇವೆ. ವಿ ಟೇಕ್. ನಾವು ತೆಗೆದುಕೊಳ್ಳುತ್ತೇವೆ. ನಾವು ತೆಗೆದುಕೊಳ್ಳುತ್ತೇವೆ. ವಿ ಸ್ಲೀಪ್. ನಾವು ಮಲಗುತ್ತೇವೆ. ನಾವು ಮಲಗುತ್ತೇವೆ. ವಿ ಹಿಯರ್. ನಾವು ಕೇಳಿಸಿಕೊಳ್ಳುತ್ತೇವೆ. ನಾವು ಕೇಳಿಸಿಕೊಳ್ಳುತ್ತೇವೆ. ವಿ ಆಸ್ಕ್. ನಾವು ಕೇಳುತ್ತೇವೆ. ನಾವು ಕೇಳುತ್ತೇವೆ. ವಿ ಎಕ್ಸ್ಪೆಕ್ಟ್. ನಾವು ಬಯಸುತ್ತೇವೆ. ನಾವು ಬಯಸುತ್ತೇವೆ. ವಿ ಲಾಫ್. ನಾವು ನಗುತ್ತೇವೆ. ನಾವು ನಗುತ್ತೇವೆ. ವಿ ಸ್ಪೀಕ್. ನಾವು ಮಾತನಾಡುತ್ತೇವೆ. ನಾವು ಮಾತನಾಡುತ್ತೇವೆ. ವಿ ರೀಡ್. ನಾವು ಓದುತ್ತೇವೆ. ನಾವು ಓದುತ್ತೇವೆ. ವಿ ರೈಟ್. ನಾವು ಬರೆಯುತ್ತೇವೆ. ನಾವು ಬರೆಯುತ್ತೇವೆ. ವಿ ಕುಕ್. ನಾವು ಅಡುಗೆ ಮಾಡುತ್ತೇವೆ. ನಾವು ಅಡುಗೆ ಮಾಡುತ್ತೇವೆ. ವಿ ಟೆಲ್. ನಾವು ಹೇಳುತ್ತೇವೆ. ನಾವು ಹೇಳುತ್ತೇವೆ. ವಿ ಜೋಕ್. ನಾವು ಹಾಸ್ಯ ಮಾಡುತ್ತೇವೆ. ನಾವು ಹಾಸ್ಯ ಮಾಡುತ್ತೇವೆ. ವಿ ಪ್ಲೇ. ನಾವು ಆಟ ಆಡುತ್ತೇವೆ. ನಾವು ಆಟ ಆಡುತ್ತೇವೆ. ವಿ ಅಚೀವ್. ನಾವು ಸಾಧಿಸುತ್ತೇವೆ. ನಾವು ಸಾಧಿಸುತ್ತೇವೆ. ವಿ ಪರ್ಚೇಸ್. ನಾವು ಖರೀದಿಸುತ್ತೇವೆ. ನಾವು ಖರೀದಿಸುತ್ತೇವೆ. ವಿ ಸೆಲ್. ನಾವು ಮಾರುತ್ತೇವೆ. ನಾವು ಮಾರುತ್ತೇವೆ. ವಿ ಬೆಗ್. ನಾವು ಬೇಡುತ್ತೇವೆ. ನಾವು ಬೇಡುತ್ತೇವೆ. ವಿ ವರ್ಕ್. ನಾವು ಕೆಲಸ ಮಾಡುತ್ತೇವೆ. ನಾವು ಕೆಲಸ ಮಾಡುತ್ತೇವೆ. ವಿ ಸಲ್ಯೂಟ್. ನಾವು ನಮಸ್ಕರಿಸುತ್ತೇವೆ. ನಾವು ನಮಸ್ಕರಿಸುತ್ತೇವೆ. ವಿ ಆಫರ್. ನಾವು ಅರ್ಪಿಸುತ್ತೇವೆ. ನಾವು ಅರ್ಪಿಸುತ್ತೇವೆ. ವಿ ಮೆಡಿಟೇಟ್. ನಾವು ಧ್ಯಾನಿಸುತ್ತೇವೆ. ನಾವು ಧ್ಯಾನಿಸುತ್ತೇವೆ. ವಿ ವರ್ಷಿಪ್. ನಾವು ಪೂಜಿಸುತ್ತೇವೆ. ನಾವು ಪೂಜಿಸುತ್ತೇವೆ. So friends, this much is enough for today. Let us learn more new simple sentences in our next videos. Until then, thank you and bye bye.